ಹೊತ್ತು ಬಂದವಳು ನನ್ನನ್ನು ಕೊಲ್ಲುವಂತಹ ಛಲ ನನಗಿದೆ. ಆದ್ರೆ ಅದು ಸಾಧ್ಯವಿಲ್ಲ. ವಿಧಿಯ ಒಡಬಲ ಆಗಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಅಬಲೆಯಾದಂತಹ ನೀನು ಯುದ್ಧ ಮಾಡುವುದು ಸರಿಯಲ್ಲ. ಕೈಯಲ್ಲಿದ್ದಂತಹ ಆಯುಧವನ್ನು ಕಳುಹಿಸು, ಹಾಗೂ ಕೆಳಗೆ ಕಳುಹಿಸು ಸಿಂಹವನ್ನು ಕಾಡಿಗೆ. ನನ್ನ ವಾಮಜಂಗೆ ಅಹಂಕಾರದ ಕೋಡು ಮೂಡಿತೆ ನಿನಗೆ. ಅಂತ ಕೋಡನ್ನು ಹಿಡಿದು ಗಿರಗಿರಣೆ ತಿರುಗಿಸಿ ಯಮನಾಲಯ ಕಟ್ಟಿ ಏನು ತಲೆ ಕಳ್ಕೊಳ್ತೀಯ ಬದುಕುತ್ತೀಯೋ ಹೆಣ್ಣೆಂಬುದಾಗಿ ತಾತ್ಸಾರ ಭಾವನೆಯಿಂದ ಕಾಣಬೇಡ. ಇವಳೇ ನಿನ್ನ ಪಾಲಿಗೆ ಮಾರಿಯಾಗುತ್ತಾಳೆ. ನೀನು ನನ್ನ ಕೋಡು ಹಿಡಿಯುವುದು ಒಂದ್ಸಲ ಕುಡಿ ಹಿಡಿ ನೋಡು. Ramana